ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಿಲ್ಪಾ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಕಾಯ ಚಿಕಿತ್ಸಾ ವಿಭಾಗ, ಯೆನಪೋಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು. ಡಾಕ್ಟರ್ ನಮಸ್ತೆ. ನಮಸ್ತೆ ಡಾಕ್ಟರ್, ನನ್ನ ಮೊದಲನೇ ಕ್ವೆಶ್ಚನ್, ಮೊಣಕಾಲಿನ ಸಂಧಿವಾತ ಅಂದರೆ ಏನು? ಈಗ ಮೊಣಕಾಲು ಸಂಧಿ ನೋವು ಅಥವಾ ಮೊಣಗಂಟು ನೋವು ನಾವು ಜನರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಸಮಸ್ಯೆ. ಈಗ ಈ ಮೊಣಗಂಟು ಅಂತ ಹೇಳ್ತೇವಲ್ಲ, ನೀ ಜಾಯಿಂಟ್, ಇದು ಬಹಳಷ್ಟು ಕ್ಲಿಷ್ಟಕರವಾದಂತಹ ಒಂದು ಸಂಧಿ. ಯಾಕಂದರೆ ಇದು ಹಲವಾರು ಮೂಳೆಗಳಿಂದ, ಸ್ನಾಯುಗಳಿಂದ ರಚಿಸಲ್ಪಟ್ಟಿರುತ್ತದೆ. ಹಾಗೆ ಈ ಸಂಧಿಗಳ ಮಧ್ಯೆ ಒಂದು ಕಾರ್ಟಿಲೇಜ್ ಅನ್ನೋದಿದೆ. ಇದು ನಮ್ಮ ಸಂಧಿಗಳಿಗೆ ಕ್ಯುಷನ್ ಇಫೆಕ್ಟನ್ನು ನೀಡ್ತದೆ. ಇದೇನಾಗುತ್ತೆ ಅಂದರೆ ಕಾಲಕ್ರಮೇಣವಾಗಿ ಈ ಕಾರ್ಟಿಲೇಜ್ನ ಸವೆತ ಉಂಟಾಗ್ಬೋದು, ಅದರ ಜೊತೆಗೆ ಸಂಧಿಗಳ ಸವೆತ ಕೂಡ ಉಂಟಾಗ್ಬೋದು. ಹೀಗಾಗ್ತಾ ಇರುವಾಗ ಏನಾಗುತ್ತಂದರೆ ಈ ಸಂಧಿಗಳ ಮಧ್ಯೆ ಘರ್ಷಣೆ ಉಂಟಾಗ್ತದೆ. ಹಾಗಾಗಿ ಸಡಿಲವಾಗಿ ಆ ಗಂಟನ್ನು ಮೂವ್ ಮಾಡಲು ಅಂದರೆ ಚಲಿಸಲು ಸಾಧ್ಯವಾಗೋದಿಲ್ಲ. ಸ್ವಲ್ಪ ಆ ಸಂಧಿಗಳಲ್ಲಿ ರಿಜಿಡಿಟಿ ಉಂಟಾಗ್ತದೆ. ಸೊ ಈ ಸಮಸ್ಯೆಗೆ ನಾವು ಸಂಧಿವಾತ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಅಥವಾ ನೀ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಓಕೆ ಮ್ಯಾಮ್, ಸಂಧಿವಾತ ಅನ್ನೋದು ಮೊಣಕಾಲಿನ ಸಂಧಿಗೆ ಮಾತ್ರ ಬರ್ತದ, ಹೇಗೆ ಅಂತ? ಇಲ್ಲ, ಇದು ಬೇರೆ ಸಂಧಿಗಳಲ್ಲೂ ಕೂಡ ಕಾಣಿಸ್ಬೋದು. ಬಟ್ ಸಾಮಾನ್ಯವಾಗಿ ನಾವು ನೀ ಜಾಯಿಂಟ್ ಅಂದರೆ ಮೊಣಕಾಲಿನ ಗಂಟಿನಲ್ಲಿ ಕಾಣ್ತೇವೆ. ಇದು ಹಿಪ್ ಜಾಯಿಂಟಲ್ಲಿ ಬರ್ಬೋದು, ಅಥವಾ ಬೆನ್ನು ಮೂಳೆಯನ್ನು ಬಾಧಿಸ್ಬೋದು, ಅಥವಾ ಈ ಕೈ ಕಾಲಿನ ಸಣ್ಣ ಸಣ್ಣ ಸಂಧಿಗಳಲ್ಲೂ ಕೂಡ ಕಾಣ್ಬೋದು. ಈ ಎಲ್ಲ ಸಂಧಿಗಳಲ್ಲಿ ಕಾಣಿಸ್ಕೊಂಡ್ರೆ ನಾವು ಜನರಲೈಸ್ಡ್ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೇವೆ. ಬಟ್ ಇದು ಸಾಮಾನ್ಯವಾಗಿ ನಾವು ಇದನ್ನು ನೀ ಜಾಯಿಂಟಲ್ಲಿ ಅಥವಾ ಮೊಣಕಾಲಿನ ಗಂಟಿನಲ್ಲಿ ಕಾಣ್ತೇವೆ. ಯಾಕಂತ ಹೇಳಿದರೆ ಈ ನೀ ಜಾಯಿಂಟ್ ಅನ್ನೋದು ವೆಯ್ಟ್ ಬೇರಿಂಗ್ ಜಾಯಿಂಟ್, ಅಂದರೆ ಶರೀರದ ಇಡೀ ಭಾರವನ್ನು ಹೊರುವಂತಹ ಒಂದು ಸಂಧಿ. ಆದ್ದರಿಂದ ಇದರಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣ್ತೇವೆ. ಹಾಗೂ ನಾವು ದಿನನಿತ್ಯ ಚಟುವಟಿಕೆಗಳಲ್ಲಿ ಈ ಜಾಯಿಂಟನ್ನು ತುಂಬಾ ಬಳಸ್ತೇವೆ. ಹಾಗಾಗಿ ಇದು ಸಾಮಾನ್ಯವಾಗಿ ನೀ ಜಾಯಿಂಟಲ್ಲಿ ಬರುವಂಥದ್ದು. ಓಕೆ ಮ್ಯಾಮ್, ಸಂಧಿವಾತ ಬರಲಿಕ್ಕೆ ಕಾರಣಗಳೇನು? ನಾನು ಆಗಲೇ ಹೇಳಿದಾಗೆ ಇದೊಂದು ವಯೋಸಹಜವಾದಂತಹ ಕಾಯಿಲೆ ಅಂತ ಹೇಳ್ಬೋದು. ಈಗ ವಯೋಸಹಜವಾಗಿ ನಾವು ಕೂದಲು ಬಿಳಿ ಆಗೋದನ್ನು ಕಾಣ್ತೇವೆ, ಅದೇ ರೀತಿ ಚರ್ಮದಲ್ಲಿ ಸುಕ್ಕು ಬರುವುದನ್ನು ಕಾಣ್ತೇವೆ. ಅದೇ ರೀತಿ ನಮ್ಮ ಮೂಳೆಗಳಲ್ಲಿ, ಸ್ನಾಯುಗಳಲ್ಲಿ ಈ ರೀತಿಯಾದಂತಹ ಕ್ಷೀಣಿಸುವ ಒಂದು ಅವಸ್ಥೆಯನ್ನು ನೋಡ್ತೇವೆ. ಹಾಗಾಗಿ ಇಂತಹ ಸಂಧಿವಾತದಂತಹ ಸಮಸ್ಯೆ ಸಾಮಾನ್ಯವಾಗಿ ವಯಸ್ಕರನ್ನು ಬಾಧಿಸುವಂಥದ್ದು. ಅದಲ್ಲದೆ ಇದು ಸಣ್ಣ ಪ್ರಾಯದಲ್ಲೂ ಕೂಡ ಬರಬಹುದು. ಈಗ ಸ್ಥೂಲ ವ್ಯಕ್ತಿಗಳಲ್ಲಿ ಆಗಲೇ ಹೇಳಿದಂತೆ ಈ ಮೊಣಕಾಲಿನ ಸಂಧಿ ಅನ್ನೋದು ಒಂದು ವೆಯ್ಟ್ ಬೇರಿಂಗ್ ಜಾಯಿಂಟ್. ಸೊ ನಮ್ಮ ದೇಹದ ತೂಕ ಜಾಸ್ತಿ ಆಗ್ತಾ ಇದ್ದಂತೆ ಈ ಜಾಯಿಂಟಿನ ಮೇಲೆ ಪ್ರೆಷರ್ ಜಾಸ್ತಿ ಬೀಳುವಂಥದ್ದು. ಹಾಗಾಗಿ ಸಣ್ಣ ಪ್ರಾಯದಲ್ಲೂ ಕೂಡ ಇಂತಹ ಸಮಸ್ಯೆ ಕಾಣಸಿಗ್ತದೆ. ಅಥವಾ ಮುಂಚೆ ಏನಾದರೂ ಒಂದು ಅದಕ್ಕೆ ಅಭಿಘಾತ ಆಗಿದ್ದಲ್ಲಿ, ತಾಗಿ ಬಿದ್ದು ಎಲ್ಲ ಪೆಟ್ಟಾಗಿದ್ದಲ್ಲಿ ಅಂಥವರಲ್ಲಿ ಈ ನೀ ಆಸ್ಟಿಯೋ ಆರ್ಥ್ರೈಟಿಸ್ ಸ್ವಲ್ಪ ಬೇಗನೆ ಮುಂಚಿತವಾಗಿ ಬರುವಂತಹ ಸಾಧ್ಯತೆ ಇರ್ತದೆ. ಅದು ಬಿಟ್ಟು ಈ ಮಹಿಳೆಯರಲ್ಲಿ ಹೆಚ್ಚಾಗಿ ಮೆನಪಾಸಲ್ ಸ್ಟೇಜ್ ಅಂತ ಹೇಳ್ತೇವೆ, ಮುಟ್ಟು ನಿಲ್ಲುವಂತಹ ಸಮಯ. ಈ ಸಮಯದಲ್ಲಿ ಹಾರ್ಮೋನ್ಗಳ ಇಂಬ್ಯಾಲೆನ್ಸ್ಗಳಿಂದ, ಕ್ಯಾಲ್ಶಿಯಂನ ಕೊರತೆಯಿಂದ ಈ ಸಂಧಿವಾತ ಸಮಸ್ಯೆ ಕಾಣಿಸ್ಕೊಳ್ಬೋದು. ಇದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದರೆ ಅತಿಯಾಗಿ ವ್ಯಾಯಾಮ ಮಾಡುವಂಥದ್ದು ಅಥವಾ ವ್ಯಾಯಾಮನೇ ಮಾಡದೇ ಇರುವಂಥದ್ದು. ಈಗ ಅತಿಯಾಗಿ ವ್ಯಾಯಾಮ ಮಾಡಿದರೆ ಒಬ್ವಿಯಸ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಆ ಗಂಟಿನಲ್ಲಿ ಈ ಸಮಸ್ಯೆ ಕಾಣ್ಬೋದು. ಅಥವಾ ವ್ಯಾಯಾಮ ಮಾಡದಿದ್ದರೆ ಕೂಡ ಈ ಸಮಸ್ಯೆ ಬರ್ಬೋದು. ನೋಡಿ, ನಾವು ಈ ಗಂಟನ್ನು ಒಂದು ಯಂತ್ರಕ್ಕೆ, ಒಂದು ಮೆಷಿನ್ಗೆ ಹೋಲಿಸಿದರೆ, ನಾವು ಒಂದು ಮೆಷಿನನ್ನು ಅಥವಾ ಯಂತ್ರವನ್ನು ಬಹಳಷ್ಟು ಸಮಯ ಬಳಸದಿದ್ದರೆ ಏನಾಗುತ್ತೆ ಅಂದರೆ ಅದು ತುಕ್ಕು ಹಿಡಿಯುವ ಸಾಧ್ಯತೆ ಇದೆ, ಮತ್ತು ಬೇಕಾದಂತೆ ಅದು ಪ್ರತಿಕ್ರಿಯೆ ಅಥವಾ ಆ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಆಗಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಈ ಸಂಧಿಗಳು ಕೂಡ ವ್ಯಾಯಾಮ ಇಲ್ಲದಿದ್ದರೆ ಕೂಡ ಅದರ ಆ್ಯಕ್ಟಿವಿಟಿ ಅಂದರೆ ಚಲನೆ ವಲನೆಗೆ ತೊಂದರೆ ಉಂಟಾಗುವಂಥದ್ದು. ಅದಲ್ಲದೆ ಅನುವಂಶೀಯವಾಗಿ ಕೂಡ ಜೆನೆಟಿಕ್ ಫ್ಯಾಕ್ಟರ್ ತಂದೆ ತಾಯಿಗೆಲ್ಲ ಇದ್ದಲ್ಲಿ ಬರುವಂತಹ ಸಾಧ್ಯತೆಗಳನ್ನು ನಾವು ಕಾಣ್ತೇವೆ. ಓಕೆ ಮ್ಯಾಮ್, ಸಂಧಿವಾತ ಯಾಕೆ ಬರುತ್ತೆ ಅಂತ ಹೇಳಿದ್ರಿ. ಇವಾಗ ಸಂಧಿವಾತ ಬಂದಿದೆ ಅನ್ನೋದನ್ನು ಪತ್ತೆ ಹಚ್ಚೋದು ಹೇಗೆ, ಅಂದರೆ ಲಕ್ಷಣಗಳು ಯಾವುದೆಲ್ಲ ಅಂತ? ಈಗ ಮುಖ್ಯವಾದ ಲಕ್ಷಣ ಅಂದರೆ ನೋವು. ಈಗ ನಾವು ಸಾಮಾನ್ಯವಾಗಿ ಪೇಷಂಟ್ಸ್ ಫಸ್ಟ್ ಹೇಳುವಂತಹ ಲಕ್ಷಣ ಅಂದರೆ ಡಾಕ್ಟ್ರೇ ನಮಗೆ ಮಂಡಿ ನೋವು ಆಗ್ತಾ ಉಂಟು ಅಂತ ಹೇಳಿ. ಸೊ ಇದು ನೋವು ಮೊದಲನೇ ಲಕ್ಷಣ. ಅದು ಬಿಟ್ಟು ಒಂಥರ ಜಾಯಿಂಟ್ನಲ್ಲಿ ಸ್ಟಿಫ್ನೆಸ್ ಕಾಣಿಸ್ಕೊಳ್ಬೋದು, ಅಂದರೆ ಒಂಥರ ಹಿಡಿದು ಹಿಡ್ಕೊಂಡಾಗೆ ಆಗುವಂಥದ್ದು. ಈಗ ಅವರಿಗೆ ಮೆಟ್ಟಿಲು ಏರುವಾಗ ಅಥವಾ ಇಳಿಯುವಾಗ ಆ ಫ್ಲೆಕ್ಸಿಬಿಲಿಟಿ ಜಾಯಿಂಟಲ್ಲಿ ಇರೋದಿಲ್ಲ. ಸೊ ಇದನ್ನು ನಾವು ಸ್ಟಿಫ್ನೆಸ್ ಅಂತ ಹೇಳ್ತೇವೆ. ಅದರ ಜೊತೆಗೆ ಈಗ ಮೆಟ್ಟಿಲು ಹತ್ತಿ ಇಳಿಯುವಾಗ ಏನೋ ಒಂದು ಸದ್ದು ಕೇಳ್ತದೆ ಡಾಕ್ಟ್ರೇ ಅಂತ ಹೇಳ್ತಾರೆ. ಅಂದರೆ ಇದನ್ನು ನಾವು ಕ್ರೆಪಿಟಸ್ ಅಂತ ಹೇಳ್ತೇವೆ, ಸಂಧಿಗಳಲ್ಲಿ ಒಂದು ಶಬ್ದ ಆಗುವಂಥದ್ದು. ಇಂತಹ ಸಮಸ್ಯೆ ಕಾಣ್ಬೋದು. ಅಥವಾ ಸಣ್ಣ ಪುಟ್ಟ ಊತ ಕಾಣಿಸುವಂತಹ ಸಾಧ್ಯತೆಗಳು ಕೂಡ ಇವೆ. ಇದು ಸಂಧಿವಾತದ ಮುಖ್ಯ ಲಕ್ಷಣ.
ಓಕೆ ಮ್ಯಾಮ್, ಸಿಂಪ್ಟಮ್ಸ್ ಬಗ್ಗೆ ಹೇಳಿದ್ರಿ ನೀವೀಗ. ಸಂಧಿವಾತ ಬಂದಿದೆ ಅಂತ ಪತ್ತೆ ಹಚ್ಚಲಿಕ್ಕೆ ಯಾವುದಾದ್ರೂ ಟೆಸ್ಟ್ ಮಾಡಲಿಕ್ಕೆ ಏನಾದರೂ ಇದೆಯಾ, ಪರೀಕ್ಷೆಗಳೇನಾದರೂ ಇದೆಯಾ ಅಂತ? ನಾವು ಮುಖ್ಯವಾಗಿ ಕ್ಲಿನಿಕಲಿ ಇದನ್ನು ಡಯಾಗ್ನೋಸ್ ಮಾಡ್ತೇವೆ. ಈಗ ನಾನು ಹೇಳಿದ ಲಕ್ಷಣಗಳ ಅನುಸಾರವಾಗಿ ನಾವು ಅದನ್ನು ಪತ್ತೆ ಹಚ್ತೇವೆ, ಈ ರೋಗ ಅಂತ ನಿರ್ಧರಿಸಲು ಸಾಧ್ಯವಾಗುತ್ತೆ. ಈಗ ಈ ಸಮಸ್ಯೆಯಲ್ಲಿ ಮುಖ್ಯವಾಗಿ ಏನಂದರೆ ವ್ಯಕ್ತಿಗಳಿಗೆ ತುಂಬ ಚಟುವಟಿಕೆಯ ನಂತರ ಈ ನೋವು ಬರುವಂಥದ್ದು. ಈಗ ಅವರು ತುಂಬ ವಿಶ್ರಾಮದಲ್ಲಿದ್ದರೆ ಅಥವಾ ಮಲಗಿ ಎದ್ದ ತಕ್ಷಣ ಈ ನೋವು ಇರೋದಿಲ್ಲ. ತುಂಬ ಚಟುವಟಿಕೆಯಲ್ಲಿ ತೊಡಗಿ ಒಂದು ಸಂಜೆ ಹೊತ್ತು ನೋವು ಜಾಸ್ತಿ ಆಗುವಂಥದ್ದು, ಇಂಥ ಸಮಸ್ಯೆ ಕಾಣ್ತೇವೆ. ಸೊ ಇಟ್ ಈಸ್ ಅ ಟಿಪಿಕಲ್ ಸೈನ್ ಆಫ್ ಇದು ನೀ ಆಸ್ಟಿಯೋಆರ್ಥ್ರೈಟಿಸ್. ಇದು ಬಿಟ್ಟು ನಾವು ಏನು ಮಾಡ್ತೇವೆ ಅಂದರೆ ಎಕ್ಸ್ರೇ ಅಥವಾ MRI ಅನ್ನು ಕೂಡ ಸಜೆಸ್ಟ್ ಮಾಡ್ಬೋದು. ಆಗ ನಮಗೆ ಅದರ ಸಿವಿಯಾರಿಟಿ ಗೊತ್ತಾಗುತ್ತೆ, ಅಂದರೆ ಯಾವ ಹಂತದಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಫಸ್ಟ್, ಸೆಕೆಂಡ್, ಥರ್ಡ್ ಆರ್ ಫೋರ್ತ್ ಸ್ಟೇಜ್, ಅಥವಾ ಎಷ್ಟು ಮಟ್ಟಕ್ಕೆ ಸವೆತ ಆಗಿದೆ, ಜಾಯಿಂಟ್ ಸ್ಪೇಸ್ ಬಹಳಷ್ಟು ಕಮ್ಮಿ ಆಗಿದೆಯಾ ಇಲ್ವಾ. ಸೊ ನಮಗೆ ಅದರ ಸಿವಿಯಾರಿಟಿ ಕೂಡ ಗೊತ್ತಾಗುತ್ತೆ. ಸೊ ಇದು ನಮಗೆ ಟ್ರೀಟ್ಮೆಂಟ್ನ ಫಲಿತಾಂಶ ಯಾವ ರೀತಿ ಇರ್ಬೋದು ಅಂತ ಊಹೆ ಮಾಡಲಿಕ್ಕೆ ಕೂಡ ಸಹಕಾರಿಯಾಗುತ್ತೆ. ಓಕೆ ಮ್ಯಾಮ್, ನನ್ನ ಮುಂದಿನ ಕ್ವಶನ್ ನಿಮಗೆ, ಸಂಧಿವಾತಕ್ಕೆ ಆಯುರ್ವೇದಿಕಲ್ಲಿ ಚಿಕಿತ್ಸೆಗಳಿದೆಯಾ ಅಂತ? ಖಂಡಿತವಾಗಿಯೂ ಇದೆ, ಉತ್ತಮವಾದಂಥ ಚಿಕಿತ್ಸೆ ಲಭ್ಯ ಇದೆ. ಆಯುರ್ವೇದಿಕಲ್ಲಿ ಸಂಧಿವಾತಕ್ಕೆ ಚಿಕಿತ್ಸೆಗಳಿದೆ ಅಂತ ಹೇಳಿದರೆ ಯಾವ ಚಿಕಿತ್ಸೆಗಳೆಲ್ಲ ಲಭ್ಯ ಇದೆ? ನಾವು ಒಂದು ವ್ಯಕ್ತಿಯ ರೋಗಕ್ಕನುಸಾರವಾಗಿ ಆ ರೋಗಿಯ ಒಂದು ಸ್ಥಿತಿಗತಿಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಇದಕ್ಕೆ ಸೂಕ್ತವಾದಂತಹ ಚಿಕಿತ್ಸೆಯನ್ನು ನೀಡ್ತೇವೆ. ದೋಷಾನುಸಾರ ಚಿಕಿತ್ಸೆ ಅಂದರೆ ಆಯುರ್ವೇದದ ಚಿಕಿತ್ಸೆ ಎಲ್ಲ ತ್ರಿದೋಷಗಳ ಮೇಲೆ ಅವಲಂಬಿತವಾಗಿದೆ. ವಾತ, ಪಿತ್ತ, ಕಫ ಅಂತ ಹೇಳಿದಾಗ ಇದು ಸಹಜವಾಗಿ ವಾತದ ತೊಂದರೆ ಆಗಿರೋದ್ರಿಂದ ಅದನ್ನು ನಾವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿ ಅದಕ್ಕೆ ತಕ್ಕಂತೆ ಚಿಕಿತ್ಸೆಯನ್ನು ನೀಡ್ತೇವೆ. ನಾವು ಆಭ್ಯಂತರ ಚಿಕಿತ್ಸೆ ಅಂತ ಹೇಳ್ತೇವೆ, ಅಂದರೆ ಹೊಟ್ಟೆಗೆ ಮದ್ದು ಕೊಡುವಂಥದ್ದು, ಇಂಟರ್ನಲ್ ಮೆಡಿಸಿನ್ಸ್. ಸೊ ವಿವಿಧ ಔಷಧಿಗಳಿವೆ ನಮ್ಮಲ್ಲಿ. ಈಗ ಮಾತ್ರೆಗಳಾಗಿರ್ಬೋದು, ಕಷಾಯಗಳಾಗಿರ್ಬೋದು, ಅಥವಾ ಮೆಡಿಕೇಟೆಡ್ ಘೀ, ಬೇರೆ ಬೇರೆ ಗಿಡಮೂಲಿಕೆಗಳಿಂದ ನಾವು ತಯಾರಿಸಿದಂತಹ ಘೃತಗಳನ್ನು ನಾವು ಈ ತೊಂದರೆಗೆ ನೀಡ್ತೇವೆ. ಅದರ ಜೊತೆಗೆ ಕೆಲವೊಂದು ಬಾಹ್ಯ ಚಿಕಿತ್ಸೆ, ಬಾಹ್ಯ ಅಂದರೆ ಎಕ್ಸ್ಟರ್ನಲ್ ಥೆರಪೀಸ್, ಹೊರಗೆ ಆ ಸಂಧಿಗೆ ಮಾಡುವಂಥ ಚಿಕಿತ್ಸೆಗಳನ್ನು ಮಾಡ್ತೇವೆ. ಈಗ ಲೇಪ ಹಚ್ಚೋದಿರ್ಬೋದು, ಅಥವಾ ಕೆಲವು ಸ್ವೇದನ ಫರ್ಮೆಂಟೇಷನ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೇವೆ, ಸ್ವೇದನ ಚಿಕಿತ್ಸೆಯನ್ನು ಮಾಡುವಂಥದ್ದು, ಅಥವಾ ಸಿಂಪಲ್ ಎಣ್ಣೆ ಹಚ್ಚುವಂಥ ಚಿಕಿತ್ಸೆ, ಈ ರೀತಿಯಾದಂತಹ ಬಾಹ್ಯ ಚಿಕಿತ್ಸೆಗಳನ್ನು ಮಾಡ್ತೇವೆ. ಅದರ ಜೊತೆಗೆ ಮುಖ್ಯವಾಗಿ ಪಂಚಕರ್ಮ ಚಿಕಿತ್ಸೆ. ಪಂಚಕರ್ಮ ಅಂದರೆ ಅದೊಂದು ರೀತಿಯ ಪ್ಯೂರಿಫಿಕೇಷನ್ ಚಿಕಿತ್ಸೆಗಳನ್ನು ನಾವು ಮಾಡುವಂಥದ್ದು. ಈ ತೊಂದರೆಗೆ ಮುಖ್ಯವಾಗಿ ಬಸ್ತಿ ಚಿಕಿತ್ಸೆ ಅಂತ ಮಾಡ್ತೇವೆ, ಅದು ಎನಿಮಾ ಥೆರಪಿ. ಸೊ ಗಿಡಮೂಲಿಕೆಗಳಿಂದ ತಯಾರಿಯಾದಂತಹ ವಿವಿಧ ಎಣ್ಣೆಗಳು ಅಥವಾ ತುಪ್ಪವನ್ನು ಬಳಸಿ ನಾವು ಈ ಎನಿಮಾವನ್ನು ನೀಡುವಂಥದ್ದು. ಇದು ಮುಖ್ಯವಾಗಿ ನಾವು ಸಂಧಿವಾತಕ್ಕೆ ಮಾಡುವಂತಹ ಚಿಕಿತ್ಸೆಗಳು. ಓಕೆ ಮ್ಯಾಮ್, ಚಿಕಿತ್ಸೆಯ ಬಗ್ಗೆ ಹೇಳಿದ್ರಿ ನೀವೀಗ. ಜೀವನ ಶೈಲಿಯನ್ನು ಬದಲಾವಣೆ ಮಾಡೋದ್ರಿಂದ ಸಂಧಿವಾತವನ್ನೇನಾದ್ರು ನಿಯಂತ್ರಿಸ್ಬೋದಾ, ಹೇಗೆ? ಖಂಡಿತವಾಗಿಯೂ ಒಳ್ಳೆಯ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಂಡ್ರೆ ಈ ರೋಗವನ್ನು ನಿಯಂತ್ರಿಸಲು ಹಾಗೂ ಇನ್ನಷ್ಟು ಅದು ಉಲ್ಬಣ ಆಗದಿದ್ದಂತೆಯೇ ಕಾಪಾಡಿಕೊಳ್ಳಲು ಸಹಾಯ ಆಗ್ತದೆ. ನಾನು ಮೊದಲೇ ಹೇಳಿದಾಗೆ ಸ್ಥೂಲಕಾಯ ಒಂದು ಮುಖ್ಯವಾದ ಕಾರಣ ಬೇಗನೆ ಈ ಸಮಸ್ಯೆ ಕಾಣಿಸ್ಕೊಳ್ಳಿಕ್ಕೆ. ಹಾಗಾಗಿ ದೇಹದ ತೂಕವನ್ನು ಸರಿಯಾಗಿ ಇಟ್ಕೊಳ್ಳೋದ್ರಿಂದ, ಅದು ಹೆಚ್ಚಾಗದಂತೆ ನೋಡಿಕೊಳ್ಳೋದ್ರಿಂದ ನಾವು ಸಂಧಿವಾತವನ್ನು ನಿಯಂತ್ರಣ ಮಾಡ್ಬೋದು. ಅಥವಾ ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ಕೂಡ ಈ ಸಮಸ್ಯೆ ಬರುತ್ತೆ. ಹಾಗಾಗಿ ನಿಯಮಿತ ವ್ಯಾಯಾಮ ಮಾಡೋದ್ರಿಂದ, ಸಿಂಪಲ್ ವಾಕಿಂಗ್ ಆಗಿರ್ಬೋದು ಅಥವಾ ಸೈಕ್ಲಿಂಗ್ ಆಗಿರ್ಬೋದು, ಇಂತಹ ಸಿಂಪಲ್ ವ್ಯಾಯಾಮಗಳಿಂದ ನಾವು ಇದನ್ನು ತಡೆಗಟ್ಬೋದು, ಇನ್ನೂ ಜಾಸ್ತಿ ಆಗದಂತೆ ನೋಡ್ಕೊಳ್ಬೋದು. ಅದೇ ರೀತಿ ವ್ಯಾಯಾಮ ಇಲ್ಲದೇ ಇರೋದು ಕೂಡ ಒಂದು ಸಮಸ್ಯೆ. ಹಾಗಾಗಿ ನಿಯಮಿತ ಆಯಾಮ ಪ್ರತಿನಿತ್ಯ ಮಾಡುವಂಥದ್ದು ಉತ್ತಮ. ಅದರ ಜೊತೆಗೆ ನಮ್ಮ ಆಹಾರ ಕೂಡ ಮುಖ್ಯ ಪಾತ್ರವನ್ನು ವಹಿಸ್ತದೆ. ಇದೊಂದು ವಾತದ ತೊಂದರೆ ಆಗಿರೋದ್ರಿಂದ ಅತಿ ಹೆಚ್ಚು ವಾತಕರ ಆಹಾರವನ್ನು ಸೇವಿಸಬಾರ್ದು ಅಂತ ಹೇಳ್ತೇವೆ. ಅಂದರೆ ಬಹಳ ರೂಕ್ಷವಾದಂತಹ ಆಹಾರ, ಅಂದರೆ ಸ್ನಿಗ್ಧತೆ ಇಲ್ಲದೇ ಇರುವಂಥದ್ದು, ಅಂತಹ ಆಹಾರಗಳ ಸೇವನೆ ಆಗಿರ್ಬೋದು, ಅಥವಾ ಈ ಗೆಡ್ಡೆ ಗೆಣಸುಗಳು ಯಾವುದೆಲ್ಲ ವಾತವನ್ನು ಜಾಸ್ತಿ ಮಾಡ್ತದೆ ಅಂಥದ್ದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಬಳಸುವುದು ಉತ್ತಮ. ಅದೇ ರೀತಿ ನಾವು ಆಹಾರದಲ್ಲಿ ಸ್ವಲ್ಪ ಸ್ನಿಗ್ಧತೆ ಇರಬೇಕು ಅಂತ ಹೇಳ್ತೇವೆ ವಾತವನ್ನು ಶಮನ ಮಾಡಲಿಕ್ಕೆ. ಅದು ಯಾವ ರೀತಿ ಆಹಾರ ಇರ್ಬೋದು, ದಿನನಿತ್ಯ ಹಾಲಿನ ಬಳಕೆ ಆಗಿರ್ಬೋದು ಅಥವಾ ತುಪ್ಪದ ಬಳಕೆ ಆಗಿರ್ಬೋದು, ಒಂದಿಷ್ಟು ಮಾಡುವಂಥದ್ದು ಅತ್ಯುತ್ತಮ. ಹಾಗಾಗಿ ನಮ್ಮ ಆಹಾರ ಹಾಗೂ ವಿಹಾರದಿಂದ ಖಂಡಿತವಾಗಿಯೂ ಈ ಸಮಸ್ಯೆ ಜಾಸ್ತಿ ಆಗದಂತೆ, ಉಲ್ಬಣ ಆಗದಂತೆ ನೋಡ್ಕೊಳ್ಬೋದು. ಅದೇ ರೀತಿ ನಮ್ಮ ಆಹಾರದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ಗಳ ಬಳಕೆ. ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದು ಫ್ರೀ ರ್ಯಾಡಿಕಲ್ಸ್ಗಳನ್ನು ನಿವಾರಣೆ ಮಾಡುವಂಥದ್ದು. ನಮ್ಮ ದೇಹದಲ್ಲಿ ಈ ವಯಸ್ಸಿನ ಸಮಸ್ಯೆಗಳು ಆದಷ್ಟು ಅಂದರೆ ಬೇಗ ಬಾರದೇ ಇರುವಂತೆ ತಡೆಗಟ್ತದೆ. ಹಾಗಾಗಿ ನೆಲ್ಲಿಕಾಯಿ ಅಂತ ವಿಟಮಿನ್ ಸಿ ಇರುವಂಥ ಆಹಾರಗಳು ಈ ನಮ್ಮ ಏಜಿಂಗ್ ಪ್ರೊಸೆಸನ್ನು
ಏನು ಮಾಡ್ತದೆ, ಅದು ಡಿಲೇ ಮಾಡುವಂಥದ್ದು. ಸೊ ಈ ಥರ ನಮ್ಮ ಆಹಾರದಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಇಂತಹ ಸಮಸ್ಯೆಗಳನ್ನು ನಾವು ತಡೆಗಟ್ಟಲು ಸಾಧ್ಯ. ಓಕೆ ಡಾಕ್ಟರ್, ಈಗ ಸಂಧಿವಾತದ ಕುರಿತು ಪ್ರೇಕ್ಷಕರಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ? ಈಗಾಗಲೇ ನಾನು ಹೇಳಿದಾಗೆ ಈ ಲಕ್ಷಣಗಳು, ಈ ಸಂಧಿವಾತದ ಲಕ್ಷಣಗಳು ಏನಾದರೂ ಕಂಡು ಬಂದಲ್ಲಿ ತಕ್ಷಣವೇ ಒಂದು ತಜ್ಞ ವೈದ್ಯರನ್ನು ಭೇಟಿಯಾಗಿ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತೇನೆ. ಯಾಕಂದರೆ ಇದನ್ನು ನಾವು ಡಿಲೇ ಮಾಡಿದರೆ, ಅಂದರೆ ಸುಮ್ಮನೆ ಕಾಲವ್ಯಯ ಮಾಡಿದರೆ ಏನಾಗ್ತದೆ ಅಂದರೆ ಇನ್ನಷ್ಟು ಇದು ಕಾಂಪ್ಲಿಕೇಟೆಡ್ ಆಗ್ಬೋದು. ಜಾಯಿಂಟ್ ಸ್ಪೇಸ್ ರಿಡಕ್ಷನ್ ಆಗ್ಬೋದು, ಆಮೇಲೆ ನಡಿಲಿಕ್ಕೆ ಆಗದಂತಹ ಒಂದು ಪರಿಸ್ಥಿತಿ ಬರ್ಬೋದು. ಲಾಸ್ಟಿಗೆ ಸರ್ಜರಿ, ಶಸ್ತ್ರಚಿಕಿತ್ಸೆಯೇ ಒಂದು ಪರಿಹಾರ ಆಗ್ಬೋದು. ಹಾಗಾಗಿ ಈ ಹಂತಕ್ಕೆ ಬರದಿರುವಂತೆ ನೋಡಿಕೊಳ್ಳೋದು ಉತ್ತಮ. ಆದಷ್ಟು ಬೇಗ ನಾವು ಚಿಕಿತ್ಸೆಯನ್ನು ಮಾಡಬೇಕು. ಅದೇ ರೀತಿ ಪಂಚಕರ್ಮ ಚಿಕಿತ್ಸೆ ನಾನು ಈಗಾಗಲೇ ಹೇಳಿದ್ದೇನೆ. ಈಗ ಪಂಚಕರ್ಮ ಅಂದರೆ ಬರೀ ಒಂದು ಎಣ್ಣೆ ಮಸಾಜ್ ಅನ್ನೋ ತಪ್ಪು ಕಲ್ಪನೆ ಜನರಲ್ಲಿದೆ. ಇದು ಜಸ್ಟ್ ಒಂದು ಎಣ್ಣೆ ಮಸಾಜ್ ಅಲ್ಲ, ಇದೊಂದು ಸೈಂಟಿಫಿಕ್ ಚಿಕಿತ್ಸಾ ಪದ್ಧತಿ ಅಂತಲೇ ನಾನು ಹೇಳ್ಬೋದು. ಹಾಗಾಗಿ ಎಲ್ಲೋ ಒಂದು ಸಿಕ್ಕಿದ ಯಾವುದೋ ಅಡ್ವರ್ಟೈಸ್ಮೆಂಟಲ್ಲಿ ನೋಡಿ ಅಥವಾ ಯಾರೋ ಹೇಳಿದರು ಅಂತ ಯಾವುದೋ ಒಂದು ಎಣ್ಣೆ ಎಲ್ಲ ತಗೊಂಡು ಬಂದು ತಿಕ್ಕುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ನೋವನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾರೆ. ಸೊ ಈ ಥರ ಮಾಡೋದು ಬೇಡ. ನೀವು ಆಯುರ್ವೇದ ವೈದ್ಯರ ಸಲಹೆಯನ್ನು ಪಡೆದೇ ಸೂಕ್ತವಾದ ಔಷಧಿಯನ್ನು ಖರೀದಿಸಿ ಅದನ್ನು ಬಳಸುವಂಥದ್ದು. ಈಗ ನಮ್ಮ ನಿಯಾಶ ಆಯುರ್ವೇದದಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳಿವೆ ಈ ಚಿಕಿತ್ಸೆಗೆ, ಪಂಚಕರ್ಮ ಚಿಕಿತ್ಸೆಗೆ, ಹಾಗೂ ತಜ್ಞ ವೈದ್ಯರುಗಳು ಕೂಡ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ನೀವು ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಆದಷ್ಟು ಬೇಗ ಇಂತಹ ಲಕ್ಷಣಗಳು ಕಂಡು ಬಂದಲ್ಲಿ ಬೇಗ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ನಮ್ಮ ಆಯುರ್ವೇದ ತಜ್ಞರು ಇದಕ್ಕೆ ಯಾವಾಗಲೂ ಕೂಡ ನಿಯಾಶ ಆಯುರ್ವೇದದಲ್ಲಿ ಲಭ್ಯವಿರ್ತಾರೆ. ಲೇಪ ಚಿಕಿತ್ಸೆ ಅಂತ ಮಾಡ್ತೇವೆ. ಇದು ಲೇಪ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ಚೂರ್ಣಗಳನ್ನು ಬಳಸಿ ಆಯಾ ಸಂಧಿಗೆ ಅದನ್ನು ಅಪ್ಲೈ ಮಾಡಿ ಇಡುವಂಥದ್ದು. ಇದು ಒಣಗುವವರೆಗೆ ಒಂದು ಅರ್ಧ ತಾಸರಿಂದ 1 ತಾಸುವರೆಗೆ ಇಟ್ಟು ಮತ್ತು ಅದನ್ನು ತೊಳೆಯುವಂಥದ್ದು. ಇದಕ್ಕೆ ಲೇಪ ಚಿಕಿತ್ಸೆ ಅಂತ ಹೇಳ್ತೇವೆ. ಈಗ ಬೇರೆ ಬೇರೆ ಆರ್ಥ್ರೈಟಿಸ್ಗೆ ಸಂಬಂಧಪಟ್ಟಂತೆ ನಾವು ಬೇರೆ ಬೇರೆ ಚೂರ್ಣಗಳನ್ನು ಬಳಸಿ ಮಾಡ್ತೇವೆ. ಹಾಗಾಗಿ ರೋಗಿಯ ಹಾಗೂ ರೋಗದ ಅವಸ್ಥೆಯನ್ನು ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತ ಚೂರ್ಣಗಳು ಯಾವುದು ಬೇಕು ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡಿ ನಾವು ಬಳಸ್ತೇವೆ. ಇದು ಲೇಪ ಚಿಕಿತ್ಸೆ. ಅದೇ ರೀತಿ ಉಪನಾಹ ಚಿಕಿತ್ಸೆ ಅನ್ನೋದನ್ನು ಮಾಡ್ತೇವೆ. ಈ ಥರ ಲೇಪವನ್ನು ನಾವು ಆಯಾ ಸಂಧಿಗೆ ಹಚ್ಚಿ ಅದರ ಮೇಲೆ ಯಾವುದಾದ್ರೂ ವಾತಾಹಾರ ಪತ್ರಗಳು ಅಂತ ಹೇಳ್ತೇವೆ, ಎರಂಡ ಪತ್ರ ಆಗಿರ್ಬೋದು ಅಥವಾ ಎಕ್ಕಪತ್ರೆ ಆಗಿರ್ಬೋದು, ಇದನ್ನು ಅದರ ಮೇಲೆ ಇಟ್ಟು ಮತ್ತು ತೆಳುವಾದ ಬಟ್ಟೆಯನ್ನು ಕಟ್ಟುವಂಥದ್ದು. ಇದು ಉಪನಾಹ ಚಿಕಿತ್ಸೆ. ಹೆಚ್ಚಾಗಿ ಈ ಥರ ಆರ್ಥ್ರೈಟಿಸ್ ಸಮಸ್ಯೆಯಲ್ಲಿ, ಸಂಧಿವಾತದ ಸಮಸ್ಯೆಯಲ್ಲಿ ಊತ ಏನಾದರೂ ಕಾಣಿಸ್ಕೊಂಡ್ರೆ ಇಂತಹ ಚೂರ್ಣ ಹಾಗೂ ಉಪನಾಹ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ. ಇದು ಒಂದು ರಾತ್ರಿ ಕಟ್ಟಿದರೆ ಬೆಳಿಗ್ಗೆ ತೆಗೆಯುವಂಥದ್ದು ಅಥವಾ ಹಗಲಿನಲ್ಲಿ ಕಟ್ಟಿದರೆ ಅದು ಸಂಜೆ ಹೊತ್ತು ತೆಗೆಯುವಂಥದ್ದು. ಈ ರೀತಿಯ ಪ್ರೊಸೀಜರನ್ನು ಮಾಡ್ತೇವೆ. ಮತ್ತೆ ಬರುವಂಥದ್ದು ಪಿಚು ಅಂತ ಹೇಳಿಕೊಂಡು, ಇದು ಹತ್ತಿಯನ್ನು ಬಳಸಿ ನಾವು ಅದನ್ನು ಎಣ್ಣೆಗೆ ಅದ್ದಿ ಅದನ್ನು ಸಂಧಿಯಲ್ಲಿ ಇಡುವಂಥದ್ದು. ನಂತರ ಅದಕ್ಕೆ ಬ್ಯಾಂಡೇಜ್ ಕೂಡ ಮಾಡ್ಬೋದು. ಇದಕ್ಕೆ ವೇಷ್ಟನ ಅಂತ ಹೇಳ್ತೇವೆ. ಪಿಚು ಹಾಗೂ ವೇಷ್ಟನ ಚಿಕಿತ್ಸೆ. ಇದು ಸ್ನಿಗ್ಧ ಪತ್ರಪಿಂಡ ಸ್ವೇದ ಅನ್ನುವ ಒಂದು ಪ್ರೊಸೀಜರ್. ಇದರಲ್ಲಿ ನಾವು ಬೇರೆ ಬೇರೆ ಔಷಧೀಯ ಸಸ್ಯಗಳನ್ನು ಬಳಸಿ ನಾವು ಅದನ್ನು ಒಂದು ಬೋಲಸ್ ಫಾರ್ಮ್ ಅಂದರೆ ಪಿಂಡದ ರೂಪದಲ್ಲಿ ಮಾಡ್ತೇವೆ. ಅದಕ್ಕೆ ಬಟ್ಟೆಯನ್ನು ಕಟ್ಟಿ ಪಿಂಡದ ರೂಪದಲ್ಲಿ ಮಾಡ್ತೇವೆ. ಹಾಗೂ ಅದನ್ನು ಒಂದು ಎಣ್ಣೆಯಲ್ಲಿ ಅದ್ದಿ, ಅಂದರೆ ಹದ ಬಿಸಿ ಇರುವಂತಹ ಎಣ್ಣೆಯಲ್ಲಿ ಮುಳುಗಿಸಿ ನಾವು ಆ ಜಾಯಿಂಟಿಗೆ ಮೈಲ್ಡ್ ಟ್ಯಾಪಿಂಗ್, ಮೆಲ್ಲಗೆ ಅದನ್ನು ಒತ್ತುವಂಥದ್ದು ಈ ಸಂಧಿಗಳಲ್ಲಿ. ಇದು ಸ್ನಿಗ್ಧ ಪತ್ರಪಿಂಡ ಸ್ವೇದ ಅನ್ನುವ ಚಿಕಿತ್ಸೆ. ಅದಕ್ಕೆ ನಾವು ಯಾವ ರೀತಿಯ ಔಷಧ ಸಸ್ಯವನ್ನು ಬಳಸ್ತೇವೋ ಅದು ಆಯಾ ರೋಗಕ್ಕೆ ಅನುಗುಣವಾಗಿರ್ತದೆ. ಇದೇ ರೀತಿ ಎಣ್ಣೆ ಬಿಟ್ಟು ಡ್ರೈ ಆಗಿರುವಂತಹ ಪಿಂಡ ಸ್ವೇದಗಳು ಕೂಡ ಇದೆ. ಇದಕ್ಕೆ ಚೂರ್ಣ ಪಿಂಡ ಸ್ವೇದ ಅಂತೆಲ್ಲ ಹೇಳ್ತೇವೆ. ಅದು ರೋಗದ ಅವಸ್ಥಾನುಸಾರವಾಗಿ ಬಳಸ್ತೇವೆ. ಈ ಜಾನುಸಂಧಿಗತ ವಾತ ಅಂದರೆ ಈ ನೀ ಆಸ್ಟಿಯೋಆರ್ಥ್ರೈಟಿಸ್ ಅಂತ ಏನು ನಾನು ವಿವರಿಸಿದ್ನೋ, ಇದಕ್ಕೆ ಮುಖ್ಯವಾಗಿ ನಾವು ಸ್ನಿಗ್ಧ ಪತ್ರಪಿಂಡ ಸ್ವೇದವನ್ನು ಮಾಡ್ತೇವೆ. ಎಣ್ಣೆಯ ಸೆಲೆಕ್ಷನ್ ಮತ್ತು ರೋಗದ ಹಾಗೂ ರೋಗಿಯ ಅವಸ್ಥಾನುಸಾರವಾಗಿ ಇರ್ತದೆ. ಇದು ಜಾನುಬಸ್ತಿ ಅನ್ನುವಂತಹ ಪ್ರೊಸೀಜರ್. ನಾವು ಯಾವ ಗಂಟು ಅವರಿಗೆ ನೋವಿದೆಯೋ ಅದರ ಸುತ್ತ ಒಂದು ಹಿಟ್ಟಿನಿಂದ ಮಾಡಿದಂತಹ ಒಂದು ಅದು ವೆಲ್ ಅಂತ ಹೇಳ್ತೇವೆ, ಅದನ್ನು ಸುತ್ತಲೂ ಒಂದು ಹಾಕ್ತೇವೆ. ಅದರ ನಂತರ ಅದರ ಒಳಗೆ ಹದ ಬಿಸಿಯಾಗಿರುವಂತಹ ಎಣ್ಣೆಯನ್ನು ನಾವು ತುಂಬಿಸ್ತೇವೆ. ಅದು ಸಾಧಾರಣ ಅರ್ಧ ತಾಸಿನಿಂದ 1 ತಾಸುವರೆಗೂ ಕೂಡ ಹಾಗೇ ಬಿಡಬಹುದು. ಇದರಲ್ಲಿ ಬಳಸುವಂತಹ ಎಣ್ಣೆಗಳು ವ್ಯಾಧಿಯ ಅನುಸಾರವಾಗಿರ್ತದೆ. ಬೇರೆ ಬೇರೆ ಎಣ್ಣೆಗಳು ಲಭ್ಯ ಇದೆ. ಆದರೆ ರೋಗದ ಹಾಗೂ ರೋಗಿಯ ಅವಸ್ಥಾನುಸಾರವಾಗಿ ನಾವು ಆ ಎಣ್ಣೆಗಳನ್ನು ಸೆಲೆಕ್ಟ್ ಮಾಡ್ತೇವೆ ಹಾಗೂ ಬಳಸ್ತೇವೆ.
ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಸಂಧಿವಾತದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ.